तं दैववरीष्टम् ಕಾಂತಾರ ಮೂವಿದ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅಂಕಲ್ ನಾವು ಒಟ್ಟುಗುಲ್ಲರು ಭಾರಿ ಪೊರ್ಲುದ ಮೂವಿ ಭಾರಿ ಖುಷಿತ ಮೂವಿ ನಮ್ಮ ಊರದ ಸಂಸ್ಕೃತಿನ ಪಸರಿಸన్నారు ಸರ್. ಹೇಗಿದೆ ರೆಸ್ಪಾನ್ಸ್? ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್. ಎಲ್ಲೆಡೆಯೂ ಕೂಡ ನಿಮಗೆ Z+ ಸೆಕ್ಯೂರಿಟಿ ಅಗತ್ಯ ಇರುವಂಥ ಒಂದು ರೆಸ್ಪಾನ್ಸ್ ಸಿಗ್ತದೆ. ಏನು ಹೇಳ್ತೀವಿ? ಖಂಡಿತ ಖುಷಿ ಇದೆ. ಒಂದು ಸಿನಿಮಾ ನನ್ನ ಒಬ್ಬಂದಲ್ಲ, ಇಡೀ ತಂಡ, ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ವಿಜಯ್ ಕಿರ್ಗುಂದೂರು ಅವರು, ಸೊ ಇಡೀ ತಂಡ ಹಾಕಿರುವಂಥ ಎಫರ್ಟು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಒಂದು ಮಣ್ಣಿನ ಕತೆ, ಸೊ ಈ ಭಾಗದ ಒಂದು ಕಲ್ಚರ್, ನಮ್ಮ ಆಚಾರ ವಿಚಾರಗಳು ಇವೆಲ್ಲವನ್ನೂ ಹೇಳುವಂಥ ಒಂದು ಸಿನಿಮಾ. ಒಂದು ಕಮರ್ಷಿಯಲ್ ಆಗಿ ಎಲ್ರಿಗೂ ಅದು ವರ್ಕ್ ಆಗೋ ಥರದಲ್ಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ರೀತಿಯಲ್ಲಿ ಹೇಳಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಇವತ್ತದು ಬರೀ ರಾಜ್ಯ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಅದ್ಭುತ ರೆಸ್ಪಾನ್ಸ್ ಬರ್ತಾ ಇದೆ. ಇಡೀ ತಂಡವಾಗಿ ಖುಷಿಯಲ್ಲಿದ್ದೀವಿ. ಓಕೆ, ದೈವದ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿದಿರಿ, ನಮ್ಮ ಸಂಸ್ಕೃತಿಯನ್ನು ಇನ್ನೂ ಗಟ್ಟಿಗೊಳಿಸಿದಿರಿ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತವೆ. ಇದನ್ನು ಕೇಳಿದಾಗ ಏನನ್ಸುತ್ತೆ? ಖುಷಿ ಆಗುತ್ತೆ. ಒಂದು ದೈವದ ವಿಚಾರವನ್ನು ಸಿನಿಮಾದಂತಹ ಒಂದು ಫ್ರೇಮಲ್ಲಿ ತರಬೇಕಾದ್ರೆ ಅದಕ್ಕೆ ನಾವು ತುಂಬ ಪೂರ್ವ ತಯಾರಿ ಬೇಕು, ಮತ್ತು ಅಷ್ಟೇ ಜಾಗರೂಕರಾಗಿ ಎಲ್ಲೂ ಕೂಡ ಆ ದೈವದ ಒಂದು ನಂಬಿಕೆಗೆ ಮತ್ತು ಆ ದೈವಕ್ಕೆ ಎಲ್ಲೂ ಚ್ಯುತಿಯ ಬರದೇ ಇರೋ ರೀತಿಯಲ್ಲಿ ನಾವು ತೋರಿಸಬೇಕಾಗುತ್ತೆ. ಸೊ ಅದಕ್ಕೆ ನನಗೆ ಒಂದಷ್ಟು ದೈವ ನರ್ತಕರಿಂದ ಹಿಡಿದು ಬೇರೆ ಬೇರೆ ಹಿರಿಯರ ಸಹಕಾರ ಇತ್ತು, ಮಾರ್ಗದರ್ಶನ ಇತ್ತು, ಅದೇ ಪ್ರಕಾರ ಮಾಡಿದ್ದೀವಿ. ಸೊ ಇವತ್ತು ಮೋಸ್ಟ್ಲಿ ಅದು ಅದೇ ಆ ದೈವದ ಶಕ್ತಿ ಅಷ್ಟೇ. ಇವತ್ತು ಪಿಳಿನಲಿಕೆಗೆ ಬಂದಿದ್ದೀರಿ, ದೊಡ್ಡ ಕ್ರೌಡ್ ನಿಮ್ಮನ್ನು ಬಾರಿ ಎತ್ತಿ ಕುಣಿದಾಡ್ತಾ ಇದೆ, ಏನು ಹೇಳ್ತೀರಿ? ಖಂಡಿತ ಪ್ರತಿ ಸಿನಿಮಾಗೂ ಇದೇ ಸಪೋರ್ಟ್ ಮಾಡಿದಂಥವ್ರು ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಕಾಂತಾರ ಅವ್ರಿಗೆ ಹೆಚ್ಚು ಇಷ್ಟ ಆಗಿದೆ. ಸೊ ತುಂಬ ಖುಷಿ ಪಡ್ತಾ ಇದ್ದಾರೆ, ತುಂಬ ವಿಶ್ ಮಾಡ್ತಾ ಇದ್ದಾರೆ. ದೊಡ್ಡ ಬಸ್ನಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದೀರಿ, ಎಲ್ಲ ಇಡೀ ಕರ್ನಾಟಕದಾದ್ಯಂತ ಹೊರಟಿದ್ದೀರಿ. ಹೇಗಿದೆ ಟೀಮಿನ ರೆಸ್ಪಾನ್ಸ್? ಟೀಮ್ ಅವರೆಲ್ಲರೂ ಭಾಳ ಖುಷಿಯಲ್ಲಿದ್ದಾರೆ. ಸೊ ಒಂದು ಸಿನಿಮಾ ಜನರು ತಲುಪೋದಕ್ಕೋಸ್ಕರನೇ ಎಲ್ಲ ಕೆಲಸ ಮಾಡ್ತೀವಲ್ಲ. ಸೊ ಹಾಗಾಗಿ ಈಗ ಮೈಸೂರು ಕಡೆ ಹೊರಟು, ಈಗ ನಾಳೆ ಮೈಸೂರಲ್ಲಿ ಇರ್ತೀವಿ. ಮೈಸೂರು ದಸರಾದ ಸಂಭ್ರಮದಲ್ಲಿ ಕಾಂತಾರ ಟೀಮ್ ಮೈಸೂರಿನಲ್ಲಿ ಇರ್ತದೆ, ಇವತ್ತು ಮಂಗಳೂರಿನಲ್ಲಿದೆ. ಮಂಗಳೂರಿನ ದಸರಾವು ಕೂಡ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈ ದಸರಾದಲ್ಲಿಯೂ ಕೂಡ ಪಾಲ್ಗೊಂಡಿರುವಂತಹ ರಿಷಬ್ ಶೆಟ್ಟಿ ಅವರಿಗೆ ಮತ್ತು ಸಂಪೂರ್ಣ ಚಿತ್ರತಂಡಕ್ಕೆ ಸುದ್ದಿ ಕಡೆಯಿಂದ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಿರಣ್, ನಿಮಗೂ ಕೂಡ ಥ್ಯಾಂಕ್ ಯು. ಜೊತೆಗೆ ರಿಷಬ್ ಶೆಟ್ಟಿ ನಿಮಗೂ ಕೂಡ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನಷ್ಟು ಕೋಟಿ ಗಳಿಸಲಿ ಅನ್ನುವಂಥ ಹಾರೈಕೆ ನಮ್ಮದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.